ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಆಗಿ ಮಾಡಿಕೊಳ್ಬಹುದಾದಂತಹ 2 ಹೇರ್ ಸ್ಟೈಲನ್ನು ತೋರಿಸಿಕೊಡ್ತಾ ಇದ್ದೇನೆ. ಈ ಹೇರ್ ಸ್ಟೈಲನ್ನು ನೀವು ಸಾರಿಗಿರ್ಬೋದು, ಹಾಗೆ ಕುರ್ತೀಸ್ಗಳಿಗಿರ್ಬೋದು ಮಾಡಿಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತದೆ. ವಿಡಿಯೋ ನೋಡೋಕ್ಕಿಂತ ಮೊದಲು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಅಲ್ಲಿ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಅದರಲ್ಲಿ ಆಲ್ ಕೊಡಲಿಕ್ಕೆ ಮರಿಬೇಡಿ. ವಿಡಿಯೋ ಇನ್ನೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಫಸ್ಟ್ ಹೇರ್ ಸ್ಟೈಲ್, ಮೊದಲಿಗೆ ನಿಮ್ಮದು ಕೂದಲನ್ನು ಚೆನ್ನಾಗಿ ಬಾಚಿ ಲೆಫ್ಟ್ ಅಥವಾ ರೈಟ್ ಸೈಡಿಂದ ಸ್ವಲ್ಪ ಕೂದಲನ್ನು ತಗೊಳ್ಳಿ. ಅದರಲ್ಲಿ 3 ಪಾರ್ಟಿಷನ್ ಮಾಡಿಕೊಂಡು, ಮಾಮೂಲಿ ನೀವು 3 ಜಡೆ ಹೇಗೆ ಮಾಡ್ತೀರಾ ಅದೇ ಥರ ಒಂದು ಸ್ಟೆಪ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಮೊದಲು ಒಂದು ಸಲ ಮಾಮೂಲಿ ನೇಯುವ ಹಾಗೆ ಜಡೆ ಹಾಕುವ ಹಾಗೆ ಮಾಡಿಕೊಳ್ಳಿ. ನೆಕ್ಸ್ಟ್ ನೋಡಿ, ಫ್ರಂಟ್ ಸೈಡಿಂದ ಸ್ವಲ್ಪ ಹೇರ್ ತಗೊಂಡು ಅದನ್ನು ಮಿಡ್ಲ್ ಪಾರ್ಟಿಗೆ ಸೇರಿಸ್ಕೊಳ್ಳಿ. ಪುನಃ ಅದನ್ನು ಜಡೆ ಮಾಡಿ. ಹೀಗೆ ಸ್ವಲ್ಪ ಸ್ವಲ್ಪನೇ ಫ್ರಂಟ್ ಕಡೆಯಿಂದ ಎಲ್ಲ ಹೇರ್ ಸ್ವಲ್ಪ ಸ್ವಲ್ಪನೇ ತಗೊಂಡು ಇದೇ ಥರ ಹೇರ್ ಮಾಡಿಕೊಂಡು ಹೋಗಬೇಕು. ಜಡೆ ಕಟ್ಕೊಂಡು ಹೋಗಿ ಫ್ರಂಟಿಂದ ಸ್ವಲ್ಪ ಸ್ವಲ್ಪ ಹೇರ್ ತಗೊಂಡು ನೋಡಿ, ನಾನಿವಾಗ ಇಷ್ಟು ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೇನೆ. ನೋಡಿ, ಇವಾಗ ಪೂರ್ತಿಯಾಗಿದೆ. ಇಲ್ಲಿ ತುದಿ ಇದೆಯಲ್ಲ, ಇಲ್ಲಿ ನೀವು ಬೇಕಾದರೆ ಉಲ್ಲನ್ ಹಾಕಿ ಹಾಗೆ ಹೇರ್ ಬಿಟ್ಕೊಳ್ಬೋದು, ಅಥವಾ ಇದನ್ನು ಪುನಃ 3 ಸ್ಟೆಪ್ಪಲ್ಲಿ ಕೂಡ ಜಡೆ ಹಾಕಿಕೊಳ್ಬೋದು. ನಾನು ಇದನ್ನು 3 ಸ್ಟೆಪ್ಪಲ್ಲಿ ಜಡೆ ಹಾಕಿಕೊಳ್ತಾ ಇದ್ದೇನೆ. ನೋಡಿ, ಪೂರ್ತಿ ಒಂದು ಹೇರ್ ಸ್ಟೈಲ್ ಆಗಿದೆ. ಅದಕ್ಕೆ ನಾನು ಫ್ಲವರ್ ಬರ್ತದೆ, ಆರ್ಟಿಫಿಷಿಯಲ್ ಫ್ಲವರ್ ಬರ್ತದೆ, ಅದನ್ನು ಕೂಡ ಇಟ್ಟಿದ್ದೇನೆ. ಸೆಕೆಂಡ್ ಹೇರ್ ಸ್ಟೈಲ್, ಇದನ್ನು ಸ್ಟೆಪ್ ಹೇರ್ ಸ್ಟೈಲ್ ಅಂತ ಕರೀತಾರೆ. ಮೊದಲು ಮಿಡ್ಲ್ ಸೈಡಿಂದ 3 ಪಾರ್ಟಿಷನ್ ಮಾಡ್ಕೊಳ್ಳಿ. ಸ್ವಲ್ಪ ಹೇರ್ ತಗೊಂಡು 3 ಪಾರ್ಟಿಷನ್ ಮಾಡಿ ಅದನ್ನು ಮಾಮೂಲಿ ನಾವು ಹೇಗೆ ಹೇರ್ ಕೂದಲು ಜಡೆ ಮಾಡ್ತೇವೆ ಅದೇ ಥರ ಮಾಡ್ಕೊಳ್ಬೇಕು. ನೋಡಿ, ಒಂದು ಸಾರಿ ಮಾಡ್ಕೊಂಡಿದ್ದೇನೆ. ಇವಾಗ ನಾನು ರೈಟ್ ಸೈಡಿಂದ ಸ್ವಲ್ಪ ಹೇರ್ ತಗೊಂಡು ಅದಕ್ಕೆ ಸೇರಿಸಿ ಪುನಃ ಅದನ್ನು ಜಡೆ ಕಟ್ತಾ ಇದ್ದೇನೆ. ಲಾಂಗ್ ಹೇರ್ ಇರೋದ್ರಿಂದ ಸ್ವಲ್ಪ ಸಿಕ್ಕು ಜಾಸ್ತಿ ಆಗ್ತಾ ಇರ್ತದೆ. ಆಮೇಲೆ ವಾಪಸ್ ಲೆಫ್ಟ್ ಸೈಡಿಂದ ಸ್ವಲ್ಪ ಹೀಗೆ ಒಮ್ಮೆ ರೈಟ್ ಸೈಡಿಂದ ಒಮ್ಮೆ ಲೆಫ್ಟ್ ಸೈಡಿಂದ ಸ್ವಲ್ಪ ಸ್ವಲ್ಪ ಹೇರ್ ತಗೊಂಡು ಅದನ್ನು ಜಡೆ ಹಾಕಿಕೊಳ್ಬೇಕು. ನೋಡಿ, ಇವಾಗ ಕಂಪ್ಲೀಟ್ ಆಗ್ತಾ ಬಂದಿದೆ. ಈ 2 ಹೇರ್ ಸ್ಟೈಲನ್ನು ಕೂಡ ಮಾಡಿದ್ದು ನಂದು ಸಿಸ್ಟರ್. ಈ ಹೇರ್ ಸ್ಟೈಲ್ ಕೂಡ ಸಾರಿಗೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ಕೆಳಗೆ ಪೋರ್ಷನ್ ಇದೆಯಲ್ಲ, ಅದನ್ನು ಆಗದ ಹೇರ್ ಸ್ಟೈಲಲ್ಲಿ ಹೇಳಿದಾಗೆ ನೀವು ಹಾಗೆ ಬಿಡ್ಬೋದು ಕೂಡ, ಅಥವಾ ಹೀಗೆ 3 ಇದರಲ್ಲಿ ಕೂಡ 3 ಪಾರ್ಟಿಷನ್ ಮಾಡಿ ಅದನ್ನು ಕಟ್ಬೋದು. ನೋಡಿ, ಇವಾಗ ಇದು ಇನ್ನೂ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಕಾಣಲಿ ಅಂತ ಅದಕ್ಕೆ ಗುಂಡು ಸೂಜಿ ಇದೆಯಲ್ಲ, ಅದರಲ್ಲಿ ಕಲರ್ ಗುಂಡು ಸೂಜಿ ಬರ್ತದೆ, ಅದನ್ನು ಹಾಕ್ತಾ ಇದ್ದೇವೆ. ನೋಡಿ, ಇವಾಗೆಲ್ಲ ಹಾಕಿದ್ದೇನೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಈ ಹೇರ್ ಸ್ಟೈಲ್ಗೆ ಸೈಡಲ್ಲಿ ಒಂದು ಗುಲಾಬಿ ಇಟ್ಟರೆ ಅಥವಾ ಸ್ವಲ್ಪ ಮಲ್ಲಿಗೆ ಮುಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ.